ಉಡುಪಿಯಲ್ಲಿ ಸುರಿದ ಸಾಧಾರಣ ಮಳೆಗೆ 1 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾದ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ. ಕೋಟತೊಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಬಾಗಿಲು ಕೆರೆಗೆ ನಿರ್ಮಿಸಲಾಗಿದ್ದ ತಡೆಗೋಡೆಯ ಒಂದು ಭಾಗ ಕುಸಿದಿದ್ದು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಯ ಪಕ್ಕದಲ್ಲೇ ಶಾಲೆ ಇರುವುದರಿಂದ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದು ಸುರಕ್ಷತೆ ಬಗ್ಗೆ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆರೆಯ 4 ಬದಿಗಳಲ್ಲೂ ಶಾಶ್ವತವಾಗಿ ಕಲ್ಲಿನ ತಡೆಗೋಡೆ ನಿರ್ಮಿಸಿದರೆ ಮಾತ್ರ ಕೆರೆಯನ್ನು ಸಂರಕ್ಷಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಳೆಯ ಕಲ್ಲಿನ ತಡೆಗೋಡೆಯ ಮೇಲೆಯೇ ಹೊಸ ಕಾಮಗಾರಿ ನಡೆಸುವುದರಿಂದ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆರೆಯ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದು ಸ್ಥಳೀಯರಾದ ಕೃಷ್ಣಮೂರ್ತಿ ಮರ್ಕಳ ಸಾಲಿಗ್ರಾಮ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಕೆರೆಯ ಸುತ್ತ ಶಾಶ್ವತ ತಡೆಗೋಡೆ ಹಾಗೂ ತಂತಿ ಬೇಲಿ ಅಳವಡಿಸಬೇಕು. ಜೊತೆಗೆ ಕೆರೆಯನ್ನು ಸಮರ್ಪಕವಾಗಿ ಸಂರಕ್ಷಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದು ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಬಾಗಿಲು ಕೆರೆಯ ಕಾಮಗಾರಿ ಸಣ್ಣ ನೀರಾವರಿ ಇಲಾಖೆಯಿಂದ 1 ಕೋಟಿ ರೂಪಾಯಿ ಅನುದಾನ ಬಂದು KRDR ಅವರು ಮಾಡಿದ್ದಾರೆ. ಅಂದರೆ ಮಾಡಿದ ಕೆಲಸ ಅವೈಜ್ಞಾನಿಕವಾಗಿದೆ. ಯಾಕಂತಂದರೆ ಮಾಡಿದ 1-2 ತಿಂಗಳಲ್ಲಿ ಆ ತಡೆಗೋಡೆ ಕುಸಿದಿದೆ. ನಾವು ಹೇಳೋದಿಷ್ಟೇ, ಕೆರೆ ಒಂದು ಅಭಿವೃದ್ಧಿ ಆಗಬೇಕಾದ್ರೆ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ. 4 ದಿಕ್ಕಿನಿಂದ ಕಲ್ಲು ಕಟ್ಟಿ ಮಾಡಿದರೆ ಮಾತ್ರ ಕೆರೆ ಶಾಶ್ವತವಾಗಿ ಉಳಿತದೆ. ಆ ನಿಟ್ಟಿನಲ್ಲಿ ನಾವು ಸ್ಥಳೀಯರೆಲ್ಲ ಕೇಳಿದಾಗ ನಮಗೆ ಸರಿಯಾದ ಮಾಹಿತಿ ಕೊಡದೆ ಅವರು ಎಲ್ ಶೇಪಲ್ಲಿ ಕೆರೆ ಕಟ್ಟಿದ್ದಾರೆ. ಹಳೆ ಕಲ್ಲಿನ ಮೇಲೆ ಕಟ್ಟಿದ ಕಾರಣ ಕೆರೆ ಕುಸಿದಿದೆ. ಈಗಾಗಲೇ ನಾವು DC ಅವರಿಗೆ ಮನವಿ ಮಾಡಿದ್ದೇವೆ. DC ಅವರು ಸ್ಥಳಕ್ಕೆ ಆಗಮಿಸಿ ಇದೆಲ್ಲನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಕೆರೆ ನಿರ್ಮಾಣ ಮಾಡುವಂಥ ಒಂದು ಭರವಸೆ ಕೊಟ್ಟೋಗಿದ್ದಾರೆ. ಆ ಭರವಸೆಯ ಮೂಲಕ ನಾವಿಲ್ಲಿದ್ದೇವೆ. ಯಾಕಂತಂದರೆ ಇಲ್ಲಿ ಕೋಟ ಹೈಸ್ಕೂಲು ಮತ್ತು ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಉದ್ಯೋಗಕ್ಕೆ ಹೋಗೋರು ತುಂಬ ಜನ ಇದ್ದಾರೆ ಇಲ್ಲೆಲ್ಲ. ಈ ರೋಡು ರಸ್ತೆಯ ಸುರಕ್ಷತೆಯ ದೃಷ್ಟಿಯಿಂದ ಶಾಶ್ವತವಾದ ತಡೆಬೇಲಿ ಹಾಗೆಯೇ ಸುತ್ತಲೂ ಕೆರೆಯ ಸುತ್ತಲೂ ತಂತಿ ಅಳವಡಿಸುವಂಥ ಒಂದು ಕೆಲಸ ಅವರು ಮಾಡಿಕೊಡಬೇಕು. ಇದು ಸದಾಶಿವ ಐತಾಳರು ಕಟ್ಟಿದಂಥ ಕೆರೆ, ಇದನ್ನು ಉಳಿಸಿ ಬೆಳೆಸಿಕೊಳ್ಳುವ ಹೋಗುವಂಥದ್ದು ನಮ್ಮ ಸ್ಥಳೀಯರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇದಕ್ಕೆ ಏನು ಇದೆ ಇವರ ಕಳಪ ಕಾಮಗಾರಿಗೆ ಅದಕ್ಕೆ ನಾವು ತುಂಬ ಬೇಸರ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ನಮಗೆ ಉತ್ತಮ ಕೆರೆ ನಿರ್ಮಾಣ ಮಾಡಿಕೊಡಲರಿಗೆ ನಾವು ಇದನ್ನು ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಗುತ್ತಿಗೆದಾರರದ ಕಳಪೆ ಕಾಮಗಾರಿ ಈ ಭಾಗದಲ್ಲಿ ಆಗಿದೆ. ಯಾಕಂದರೆ ವಾಲ್ ಕಟ್ಟಿದ್ರಲ್ಲ, ಅದರಲ್ಲಿ ಕಳಪೆ ಕಾಮಗಾರಿ ಆಗಿದೆ. ನಾವು ಹೊಯ್ಗೆ ಹಾಕಿ ಅಂತ ಹೇಳಿದರು, ಎಮ್ ಸ್ಯಾಂಡಿಂದ ಕಟ್ಟಿದ್ದಾರೆ.